ಪ್ರೇಮವು ತುಂಬಲಿ ಹೃದಯದ ಒಳಗೆ, ಲಕ್ಷ್ಯ ಬೇಡ ರಾಗದ ಕಡೆಗೆ. ಪ್ರೇಮವು ತುಂಬಲಿ ಹೃದಯದ ಒಳಗೆ, ಲಕ್ಷ್ಯ ಬೇಡ ರಾಗದ ಕಡೆಗೆ. ಪ್ರೇಮವು ತುಂಬಲಿ ಹೃದಯದ ಒಳಗೆ. ರಾಮ 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 ಬಾಯಿಗೆ ಬರಲಿ ರಾಗ ತಾಳ ಹೇಗೆ. ರಾಮ 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 ಶ್ರೀರಾಮ ರಾಮ 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 ರಾಮ
ವ್ಯರ್ಥವಲ್ಲವೇ ಜನ್ಮ ವ್ಯರ್ಥವಲ್ಲವೇ ವ್ಯರ್ಥವಲ್ಲವೇ ಜನ್ಮ ವ್ಯರ್ಥವಲ್ಲವೇ ವ್ಯರ್ಥವಲ್ಲವೇ ಜನ್ಮ ವ್ಯರ್ಥವಲ್ಲವೇ ವ್ಯರ್ಥವಲ್ಲವೇ ಜನ್ಮ ವ್ಯರ್ಥವಲ್ಲವೇ ಹರಿಯ ಸೇವೆ ಮಾಡದ ವ್ಯರ್ಥವಲ್ಲವೇ ವ್ಯರ್ಥವಲ್ಲವೇ ಜನ್ಮ ವ್ಯರ್ಥವಲ್ಲವೇ ವ್ಯರ್ಥವಲ್ಲವೇ ಜನ್ಮ ವ್ಯರ್ಥವಲ್ಲವೇ ವ್ಯರ್ಥವಲ್ಲವೇ ಜನ್ಮ ವ್ಯರ್ಥವಲ್ಲವೇ ವ್ಯರ್ಥವಲ್ಲವೇ ಜನ್ಮ ವ್ಯರ್ಥವಲ್ಲವೇ ದಾಸರೊಡನೆ ಪಾಡದವನು ದಾಸರೊಡನೆ ಆಡದವನ ದಾಸರೊಡನೆ ಪಾಡದವನ ದಾಸರ ಕೊಂಡಾಡದೆ ಹರಿದಾಸನಾಗದವನ ಜನ್ಮ ವ್ಯರ್ಥವಲ್ಲವೇ ವ್ಯರ್ಥವಲ್ಲವೇ ಜನ್ಮ ವ್ಯರ್ಥವಲ್ಲವೇ ವ್ಯರ್ಥವಲ್ಲವೇ ಜನ್ಮ ವ್ಯರ್ಥವಲ್ಲವೇ ಇವರಿಗೆ ಶ್ರೀ ದೇಗುಲದ ಆಡಳಿತ ಮಂಡಳಿ ಹಾಗೂ ಇವರ ಭಕ್ತ ವೃಂದದಿಂದ ವಿನಂತಿಸಿಕೊಳ್ತಿದ್ದೇವೆ. ಹಾಗೆ ಮುಂದೆ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಈ ಒಂದು ಪುಣ್ಯಕಾಲದ ವಿಚಾರದ ಭಜನಾತನಕ್ಕೆ ದೇಗುಲದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ.
ಪಂಚಾಯತ್ ಮಂಜದ ಮೇಲು ಬಳ್ಳಾಗೆ ನಿಧಾನದ ಆಲ್ವ ಪಲ್ಲೋಡಿ ಪವನ್ ಬಳ್ಳಕಡ್ಕ ವಿಶ್ವನಾಥ್ ಗೌಡ ಅರಣ್ಯ ಇಲಾಖೆ ಪಂಚಾಯತ್ ನಿರಂಜನ್ ತೋಟ ವಿಜಯ ಅರಣ್ಯ ಇಲಾಖೆ ಪಂಚಾಯತ್ ದೇವಪ್ರಸಾದ್ ಅರಣ್ಯ ಇಲಾಖೆ ಪಂಚಾಯತ್ ಪಂಚಶ್ರೀ ತಿರುವು ಪಂಚಾಯತ್ ಜೆಎಸ್ ಕುಂದೂರ ದಿಲೀಪ್ ಅರಣ್ಯ ಇಲಾಖೆ ಪಂಚಾಯತ್ ಪದ್ಮಕುಮಾರ್ ನಾಯಕೆರೆ ರಮೇಶ್ ನಗರಗುಂಡಿ ಬೇದಿಯ ಪಕ್ಕದಲ್ಲಿ ಯಕ್ಷಗಾನ ನಡೀತಾ ಇದೆ. ಎಲ್ಲ ಯಕ್ಷ ಪ್ರೇಮಿಗಳು ಅದರ ಸದುಪಯೋಗ ಪಡಿಸಬೇಕಾಗಿ ತಮ್ಮಲ್ಲಿ ವಿನಂತಿ.
ವರ್ಷದ ಯಾತ್ರೋತ್ಸವದ ಖರ್ಚು ವೆಚ್ಚಗಳು ಹೆಚ್ಚುತ್ತಿರುವಂತಹ ಈ ಸಂದರ್ಭದಲ್ಲಿ ನಾವೆಲ್ಲರೂ ಹುಡಿಯ ಶ್ರೀ ಪರಿವಾರ ಪಂಚಲಿಂಗೇಶ್ವರ ದೇವರ ಬಲಿ ಹೊರಡುತ್ಸವ ನಡೆದು ಸಾವಿರಾರು ಭಕ್ತರ ಉಪಸ್ಥಿತಿಯಲ್ಲಿ ಇನ್ನೇನು 10 ಮಾಗಲೆಗಳಲ್ಲಿ 12 ಬೀಡುಗಳಿದ್ದು ಪ್ರಾಚೀನ ಕಾಲದ ಸುಮಾರು 175 ಗ್ರಾಮಗಳು ಕ್ರಿಸ್ತಶಕ 1800 ಇಂಗ್ಲಿಷರ ಕಾಲದಲ್ಲಿ 76 ಗ್ರಾಮಗಳಾಗಿವೆ ಎಂಬ ಇತಿಹಾಸ ಹೊಂದಿರುವ ಶ್ರೀ ಪರಿವಾರ ಪಂಚಲಿಂಗೇಶ್ವರ ದೇವರ ವಾರ್ಷಿಕ ಜಾತ್ರೋತ್ಸವದ ಈ ಸಂದರ್ಭದಲ್ಲಿ ಶ್ರೀದೇವರ ಬಲಿ ಹೊರಟ ಉತ್ಸವ ನಡೀತಾ ಇದೆ. ಕೆಲ ಹೊತ್ತಲ್ಲಿ ಶ್ರೀದೇವರ ರಥೋತ್ಸವ ನಡೆಯಲಿದೆ. ಸಾವಿರಾರು ಭಕ್ತರು ಈ ಒಂದು ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಉತ್ತಮ ಗುಣಮಟ್ಟದ ಹಾಗೂ ಸ್ವಾದಿಷ್ಟಕರ ತಿಂಡಿ ತಿನಿಸುಗಳ ಮಾರಾಟ ಮಳಿಗೆ ಶ್ರೀ ರಾಘವೇಂದ್ರ ಬೇಕರಿ ಪಂಜ. ತಿಂಡಿ ತಿನಿಸುಗಳ ಉತ್ತಮ ಗುಣಮಟ್ಟವನ್ನು ಕಾಯ್ದುಕೊಳ್ಳುವ ಉದ್ದೇಶದಿಂದ ಸ್ವತಃ ತಾವೇ ತಯಾರಿಸಿ ಮಾರಾಟ ಮಾಡಲಾಗುತ್ತಿದೆ. ಬೇಸಿಗೆಯಲ್ಲಿ ಬಿಸಿಲಿನ ಬೇಗೆಯನ್ನ ತಣಿಸಲು ವಿವಿಧ ರೀತಿಯ ತಂಪು ಪಾನೀಯಗಳು, ಐಸ್ ಕ್ರೀಮ್ಗಳು ದೊರೆಯುತ್ತದೆ. ಟೀ, ಕಾಫಿ, ಪಬ್ಸ್ಗಳು ಲಭ್ಯ. ಬರ್ತ್ಡೇ, ವೆಡ್ಡಿಂಗ್, ಆನಿವರ್ಸರಿ ಮೊದಲಾದ ಶುಭ ಸಮಾರಂಭಗಳಿಗೆ ಐಸ್ ಕೇಕ್ಗಳು ಮಿತ ಬೆಲೆಯಲ್ಲಿ ಲಭ್ಯ. ಹಾಗಿದ್ರೆ ಇನ್ನೇಕೆ ತಡ? ಶ್ರೀ ರಾಘವೇಂದ್ರ ಬೇಕರಿಗೊಮ್ಮೆ ಭೇಟಿ ಕೊಡಿ. ವಿಳಾಸ: ಶ್ರೀ ರಾಘವೇಂದ್ರ ಬೇಕರಿ, ಸ್ಕಂದ ಕಾಂಪ್ಲೆಕ್ಸ್, ಪಂಜ, ಸುಳ್ಯ ತಾಲೂಕು, ದಕ್ಷಿಣ ಕನ್ನಡ. ದೂರವಾಣಿ 08257278032. ಮೊಬೈಲ್ 9481845447, 9480661498. ಇದರ ಸಹ ಸಂಸ್ಥೆಗಳು ಕಲ್ಲುಗುಂಡಿ, ಗುತ್ತಿಗಾರು, ಬೆಳ್ಳಾರೆ, ಕಡಬ ಮತ್ತು ನಿಂತಿಕಲ್ಲಿನಲ್ಲಿರುತ್ತದೆ. ಮಾಲಕರು ಅನಿಲ್ ಕುಮಾರ್ ಮತ್ತು ಸಹೋದರರು. ರಥಬೀದಿಯ ಮುಂಭಾಗದಲ್ಲಿ ಪರಿವಾರ ಸ್ಥಾನದ ಇದರ ಸ್ವಯಂ ಸೇವಕರು ಅತ್ಯಂತ ವ್ಯವಸ್ಥಿತವಾಗಿ ಯಾವುದೇ ರೀತಿಯ ಲೋಪಬಾರದ ರೀತಿಯಲ್ಲಿ ಅನ್ನಪ್ರಸಾದ ವಿತರಣೆಯನ್ನು ನಡೆಸ್ತಾ ಇದ್ದಾರೆ. ಇದನ್ನು ಕೈಗೊಳಿಸಿಕೊಳ್ಳಬೇಕು. ಹಾಗೆಯೇ
ಊರ ಹೊರವೂರಿನಿಂದ ಬಂದಿರತಕ್ಕಂಥ ಎಲ್ಲ ಭಕ್ತಾಭಿಮಾನಿಗಳನ್ನ ಆಧಾರದಿಂದ ಸ್ವಾಗತಿಸ್ತಾ ಇದ್ದೇವೆ. ದೇವರದ ಭೋಜನಾಲಯದಲ್ಲಿ ಉತ್ತಮ ಗುಣಮಟ್ಟದ ಹಾಗೂ ಸ್ವಾದಿಷ್ಟಕರ ತಿಂಡಿ ತಿನಿಸುಗಳ ಮಾರಾಟ ಮಳಿಗೆ ಶ್ರೀ ರಾಘವೇಂದ್ರ ಬೇಕರಿ ಪಂಜ. ತಿಂಡಿ ತಿನಿಸುಗಳ ಉತ್ತಮ ಗುಣಮಟ್ಟವನ್ನು ಕಾಯ್ದುಕೊಳ್ಳುವ ಉದ್ದೇಶದಿಂದ ಸ್ವತಃ ತಾವೇ ತಯಾರಿಸಿ ಮಾರಾಟ ಮಾಡಲಾಗುತ್ತಿದೆ. ಬೇಸಿಗೆಯಲ್ಲಿ ಬಿಸಿಲಿನ ಬೇಗೆಯನ್ನ ತಣಿಸಲು ವಿವಿಧ ರೀತಿಯ ತಂಪು ಪಾನೀಯಗಳು, ಐಸ್ ಕ್ರೀಮ್ಗಳು ದೊರೆಯುತ್ತದೆ. ಟೀ, ಕಾಫಿ, ಪಬ್ಸ್ಗಳು ಲಭ್ಯ. ಬರ್ತ್ಡೇ, ವೆಡ್ಡಿಂಗ್, ಆನಿವರ್ಸರಿ ಮೊದಲಾದ ಶುಭ ಸಮಾರಂಭಗಳಿಗೆ ಐಸ್ ಕೇಕ್ಗಳು ಮಿತ ಬೆಲೆಯಲ್ಲಿ ಲಭ್ಯ. ಹಾಗಿದ್ರೆ ಇನ್ನೇಕೆ ತಡ? ಶ್ರೀ ರಾಘವೇಂದ್ರ ಬೇಕರಿಗೊಮ್ಮೆ ಭೇಟಿ ಕೊಡಿ.
ವಿಳಾಸ ಶ್ರೀ ರಾಘವೇಂದ್ರ ಬೇಕರಿ, ಸ್ಕಂದ ಕಾಂಪ್ಲೆಕ್ಸ್, ಪಂಜ, ಸುಳ್ಯ ತಾಲೂಕು, ದಕ್ಷಿಣ ಕನ್ನಡ. ದೂರವಾಣಿ 08257278032. ಮೊಬೈಲ್ 9481845447, 9480661498. ಇದರ ಸಹ ಸಂಸ್ಥೆಗಳು ಕಲ್ಲುಗುಂಡಿ, ಗುತ್ತಿಗಾರು, ಬೆಳ್ಳಾರೆ, ಕಡಬ ಮತ್ತು ನಿಂತಿಕಲ್ಲಿನಲ್ಲಿರುತ್ತಿದೆ. ಮಾಲಕರು ಅನಿಲ್ ಕುಮಾರ್ ಮತ್ತು ಸಹೋದರರು. ಮಾಡಲಾಗಬೇಕಾಗಿ ವಿನಂತಿಸ್ತಾ ಇದೆ. ಇನ್ನೇನು ಕೆಲವೇ ನಿಮಿಷ ಇದೆ.
Gracias.
ನಮ್ಮ ಮನೆಗೆ ಸೇರಿದವರಲ್ಲಿ ಹಾಗೆ ಸ್ವಲ್ಪ ಹಣ ಮತ್ತು ಮೊಬೈಲ್ ಸೇರಿಕೊಂಡಿದ್ದಾರೆ. ಉತ್ತಮ ಗುಣಮಟ್ಟದ ಹಾಗೂ ಸ್ವಾದಿಷ್ಟಕರ ತಿಂಡಿ ತಿನಿಸುಗಳ ಮಾರಾಟ ಮಳಿಗೆ ಶ್ರೀ ರಾಘವೇಂದ್ರ ಬೇಕರಿ ಪಂಜ. ತಿಂಡಿ ತಿನಿಸುಗಳ ಉತ್ತಮ ಗುಣಮಟ್ಟವನ್ನು ಕಾಯ್ದುಕೊಳ್ಳುವ ಉದ್ದೇಶದಿಂದ ಸ್ವತಃ ತಾವೇ ತಯಾರಿಸಿ ಮಾರಾಟ ಮಾಡಲಾಗುತ್ತಿದೆ. ಬೇಸಿಗೆಯಲ್ಲಿ ಬಿಸಿಲಿನ ಬೇಗೆಯನ್ನ ತಣಿಸಲು ವಿವಿಧ ರೀತಿಯ ತಂಪು ಪಾನೀಯಗಳು, ಐಸ್ ಕ್ರೀಮ್ಗಳು ದೊರೆಯುತ್ತದೆ. ಟೀ, ಕಾಫಿ, ಪಬ್ಸ್ಗಳು ಲಭ್ಯ. ಬರ್ತ್ಡೇ, ವೆಡ್ಡಿಂಗ್, ಆನಿವರ್ಸರಿ ಮೊದಲಾದ ಶುಭ ಸಮಾರಂಭಗಳಿಗೆ ಐಸ್ ಕೇಕ್ಗಳು ಮಿತ ಬೆಲೆಯಲ್ಲಿ ಲಭ್ಯ. ಹಾಗಿದ್ರೆ ಇನ್ನೇಕೆ ತಡ? ಶ್ರೀ ರಾಘವೇಂದ್ರ ಬೇಕರಿಗೊಮ್ಮೆ ಭೇಟಿ ಕೊಡಿ. ವಿಳಾಸ: ಶ್ರೀ ರಾಘವೇಂದ್ರ ಬೇಕರಿ, ಸ್ಕಂದ ಕಾಂಪ್ಲೆಕ್ಸ್, ಪಂಜ, ಸುಳ್ಯ ತಾಲೂಕು, ದಕ್ಷಿಣ ಕನ್ನಡ. ದೂರವಾಣಿ 08257 278032. ಕಾರ್ಯಕ್ರಮ
ಅದನ್ನು ಆಮಂತ್ರಿಸ್ತಾ ಇದ್ದೇವೆ. ಅದು ಒಂದು ಇವರ ಅವತ್ತೊಂದು ಕಾರಣ ನ್ಯಾಯ